ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಡುಪಿಯಲ್ಲಿ ಪೇಜಾವರ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿಕೆ ನೀಡಿದ್ದು, ಕರಾವಳಿ ಭಾಗದಲ್ಲಿ ಉಗ್ರ ಕೃತ್ಯಗಳು ಕುಕ್ಕರ್ ಬಾಂಬ್ ಸ್ಫೋಟದ ವೇಳೆ ಗೊತ್ತಾಗಿದೆ. ಕರಾವಳಿ ಭಾಗದ ಜನರು ಸದಾ ಜಾಗೃತರಾಗಿರಬೇಕು. ಸಂದೇಹಾಸ್ಪದ ಚಟುವಟಿಕೆ ಕಂಡ ಕೂಡಲೇ ಜಾಗೃತರಾಗಬೇಕು. ಸಂಬಂಧಿಸಿದ ಇಲಾಖೆಗೆ ಸೂಚನೆ ನೀಡಬೇಕು. ಉತ್ಥಾನ ದ್ವಾದಶಿ ಬಳಿಕ ಯಕ್ಷಗಾನ, ಕೋಲ ಉತ್ಸವ, ಕಂಬಳ, ದೀಪೋತ್ಸವ, ನಾಗಮಂಡಲದಂತಹ ಹಲವಾರು ಉತ್ಸವ ನಡೆಯುತ್ತೆ. ಜನಸಂದಣಿ ಹೆಚ್ಚಿರುವ ಸಮಾರಂಭ ನಡೆಯುತ್ತೆ. ಇಂತಹ ಸ್ಥಳಗಳಲ್ಲಿ ಅನಾಹುತ ನಡೆದಲ್ಲಿ ಸಮಾಜಕ್ಕೆ ದೊಡ್ಡ ಹಾನಿ. ಪ್ರತಿಯೊಬ್ಬರೂ ಸದಾ ಜಾಗೃತರಾಗಿರಬೇಕು. ಹಿಂದೂ ಸಂಕೇತ ಬಳಸಿ ಇಂತಹ ಕೃತ್ಯ ಮಾಡುವುದನ್ನು ನೋಡುತ್ತಿದ್ದೇವೆ. ಸಮಾಜದಲ್ಲಿ ದುಷ್ಕೃತ್ಯ ಎಸಗುವವರು ಹಿಂದೂ ಸಮಾಜದ ಮೇಲೆ ಹೇರುವ ನಿಟ್ಟಿನಲ್ಲಿ ಈ ಚಟುವಟಿಕೆ ನಡೆಸುತ್ತಿದ್ದಾರೆ. ಮೊಬೈಲ್ ಹಾಗೂ ದಾಖಲೆ ಕಳೆದು ಹೋದರೆ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ, ಇಲ್ಲವಾದರೆ ಇಂತಹ ಸಂದರ್ಭದಲ್ಲಿ ಸಂದೇಹಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ಸಮಾರಂಭಗಳು ನಡೀತಾವೆ. ಹಾಗಾಗಿ ಇಂತಹ ಪ್ರದೇಶದಲ್ಲಿ ಏನಾದರೂ ಅನಾಹುತ ಆಯಿತು ಅಂತಂದ್ರೆ ಆ ದೊಡ್ಡ ಸಮಾಜಕ್ಕೆ ಹಾನಿ ಇದೆ. ಹಾಗಾಗಿ ಇಂತಹ ಸಂದರ್ಭಗಳಲ್ಲೆಲ್ಲ ಎಲ್ಲರೂ ಕೂಡ ಮೈಯೆಲ್ಲ ಜಾಗೃತರಾಗಿದ್ದುಕೊಂಡು ಎಚ್ಚರದಲ್ಲಿರಬೇಕು. ಇಂತಹ ಯಾವುದೇ ಘಟನೆಗಳು ನಡೆಯದಂತೆ ನಾವೆಲ್ಲರೂ ಶ್ರಮಿಸಬೇಕು. ಇದು ನಮ್ಮ ಅಪೇಕ್ಷೆ. ಹಿಂದೂ ಸಂಕೇತವನ್ನು ಬಳಸಿಕೊಂಡು ಸಮಾಜದಲ್ಲಿ ದುಷ್ಕೃತ್ಯವನ್ನು ಎಸಗುವವರು ಇದನ್ನು ಹಿಂದೂ ಸಮಾಜದ ಮೇಲೆ ಹೇರುವ ನಿಟ್ಟಿನಲ್ಲಿ ಆ ಹಿಂದೂ ಧರ್ಮದ ಸಂಕೇತಗಳನ್ನು ಬಳಸಿಕೊಂಡು ಚಟುವಟಿಕೆಗಳನ್ನು ನಡೆಸ್ತಾ ಇರುವುದನ್ನು ಕಾಣ್ತೇವೆ. ಈ ವಿಷಯದಲ್ಲೂ ಜಾಗೃತರಾಗಿರಬೇಕು. ನಮ್ಮ ಮೊಬೈಲ್ ಕಳೆದು ಹೋದಂತಾದರೆ ಜಾಗೃತರಾಗಿ ಕೂಡಲೇ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಬೇಕು. ಐಡೆಂಟಿಟಿ ಕಾರ್ಡ್ ಕಳೆದು ಹೋದರೆ ಅದನ್ನು ತಿಳಿಸಬೇಕು. ಅಲ್ಲದೆ ಹೋದಲ್ಲಿ ಇಂಥ ಸಂದರ್ಭಗಳಲ್ಲೆಲ್ಲ ನಾವು ಸಂದೇಹಕ್ಕೊಳಗಾಗುವ ಸಮಯ ಇದೆ. ಇನ್ನು ಇದೇ ವಿಷಯವಾಗಿ ಪ್ರತಿಕ್ರಿಯಿಸಿರುವ ಕಾಣಿಯೂರು ಮಠಾಧೀಶ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಹೀಗೆ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಬಾಂಬ್ ಸ್ಫೋಟ ಪ್ರಕರಣ, ಉಡುಪಿ ರಥಬೀದಿಯಲ್ಲಿ ಓಡಾಡಿದ್ದ ಉಗ್ರ ಶಾರೀಕ್ ಧರ್ಮದ ಮತಾಂಧತೆಯೇ ಈ ದುಷ್ಕೃತ್ಯಕ್ಕೆ ಕಾರಣ. ನಿಜವಾದ ದೇಶಪ್ರೇಮ ಇದ್ದವರು ಇಂಥದ್ದನ್ನೆಲ್ಲ ಮಾಡುವುದಿಲ್ಲ. ನಮ್ಮವರು ನಮ್ಮ ದೇಶ ಎಂಬ ಭಾವನೆ ಇದ್ದರೆ ಇಂತಹ ದುಷ್ಕೃತ್ಯ ಮಾಡುವುದಿಲ್ಲ. ನಮ್ಮ ಮತವೇ ಶ್ರೇಷ್ಠ ಎಂಬ ಭಾವನೆ ಬಂದಾಗ ಇಂತಹ ಚಟುವಟಿಕೆಗಳು ನಡೆಯುತ್ತದೆ. ಕರಾವಳಿಯ ಜನ ಅನ್ಯಮತೀಯರನ್ನು ಕೇವಲವಾಗಿ ಪರಿಗಣಿಸುವುದಿಲ್ಲ. ಹಿಂದೂ ಧರ್ಮದ ಚಟುವಟಿಕೆಗಳು ಹೆಚ್ಚೆಚ್ಚು ಇರುವಲ್ಲಿ ಆ ಪ್ರದೇಶವನ್ನ ದುಷ್ಕೃತ್ಯ ಸಾಗಲು ಟಾರ್ಗೆಟ್ ಮಾಡುತ್ತಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಉಗ್ರರ ಮೂಲ ಟಾರ್ಗೆಟ್ ಎಂದು ನಾನು ಭಾವಿಸಿದ್ದೇನೆ. ಉಡುಪಿಯಲ್ಲಿ ಹೀಗೆ ಕಾಣಿಯೂರು ಮಠಾಧೀಶರು ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದೂ ಸಮಾಜ ಸರ್ವೇ ಜನ ಸುಖಿನೋ ಭವಂತ ಎಂಬುದ ಒಂದು ಮಂತ್ರವನ್ನು ಪಠಿಸ್ತಕ್ಕಂತಹ ಸಮಾಜ ನಮ್ಮದು. ನಮಗೆ ಯಾರಿಗೂ ಉಪದ್ರಗೊಳ್ಳಲಿಕ್ಕೆ ನಾವು ಇಚ್ಛೆ ಪಡುವುದಿಲ್ಲ. ನಾವು ಆ ಒಂದು ಸ್ವಭಾವ ನಮ್ಮ ಹಿಂದೂ ಸಮಾಜದಲ್ಲಿ ಇಲ್ಲ. ಆದರೂ ಯಾಕೆ ಅಂತ ಗೊತ್ತಿಲ್ಲ, ನಮ್ಮ ಸಮಾಜವನ್ನೇ ಟಾರ್ಗೆಟ್ ಮಾಡಿಕೊಂಡು ಇವತ್ತು ದಾಳಿ ನಡೆಸ್ತಾ ಇರುವುದು ಇದು ಬಹಳ ಏನೋ ಒಂದು ದುರಾಗ್ರಹ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ದುರಾಗ್ರಹವನ್ನು ಬಿಟ್ಟು ಎಲ್ಲ ಸಮಾಜದವರು ಒಟ್ಟಾಗಬೇಕು. ಈ ಸಂದರ್ಭದಲ್ಲಿ ಬರೀ ಹಿಂದೂ ಸಮಾಜದವರಲ್ಲ, ಎಲ್ಲ ಸಮಾಜದವರು ಒಟ್ಟಾಗಿ ಈ ಒಂದು ಭಯೋತ್ಪಾದಕ ಚಟುವಟಿಕೆ ಏನಿದೆಯೋ ಇದು ಮುಂದೆ ನಡೆಯದಂತೆ ಅಂತಹ ಒಂದು ಬೆಳವಣಿಗೆ ನಡೆಯಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನಾಗುತ್ತೆ ಹೇಳಿಕ್ಕೆ ಬರೋದಿಲ್ಲ. ಅದರಿಂದ ಆಗ್ತದೋ ಅದರ ಮುಂಚೆ ಅದರ ಮೇಲೆ ಏನಾದರೂ ಟೆಕ್ನಿಕ್ ಇದೆ ನಮ್ಗೆ ಗೊತ್ತಿಲ್ಲ. ಅದು ಆದರೂ ಆ ಒಂದು ರಕ್ಷಣೆ ಮಾಡ್ತಾ ಇದ್ದಾರೆ. ಬಂದು ಜನರನ್ನು ಅಂದರೆ ಇಂಟೆಲಿಜೆನ್ಸ್ ಅಂತ ಒಂದು ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ, ಎಲ್ಲ ಕಡೆ ಇರುತ್ತದೆ. ಅದು ಸಾಮಾನ್ಯವರಿಗೆ ಗೊತ್ತಿರುತ್ತದೆ. ಇಂತಿಂಥ ವ್ಯವಸ್ಥೆ ಆಗ್ತಾ ಇದೆ, ಇಲ್ಲೇನೋ ಒಂದು ನಡೀಲಿಕ್ಕಿದೆ, ಇದರ ಬಗ್ಗೆ ಅವರು ವಿಚಾರ ಮಾಡ್ತಾ ಇದ್ದಾರೆ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಎಲ್ಲ ವಿಚಾರ ಗೊತ್ತಿರ್ತದೆ ಅವರಿಗೆ. ಆ ನಿಟ್ಟಿನಲ್ಲಿ ಆ ಒಂದು ದೊಡ್ಡ ಕೃತ್ಯ ಇವತ್ತಿಗೆ ನಾನು ನಿನ್ನೆ ತಾನೇ ಬೊಂಬಾಯಿಯಲ್ಲಿ ದೊಡ್ಡ ಘಟನೆ ನಡೆದಂತಹ ದಿವಸ, ನಿನ್ನೆ 26/11 ಅಂತ ದಿವಸ